ಪಶ್ಚಿಮ ಘಟ್ಟಗಳ ತಪ್ಪಲು ಮುಳ್ಳಯ್ಯನಗಿರಿಯಲ್ಲಿ ಭಾರೀ ಮಳೆ, ಧಾರಾಕಾರ ಮಳೆಗೆ ತುಂಬಿದೆ ಹಿರೇಕೊಳಲೆ ಕೆರೆ. ಈ ಸಂದರ್ಭದಲ್ಲಿ ಕೆರೆಗೆ ಶಾಸಕ ಎಚ್.ಡಿ. ತಮ್ಮಯ್ಯ, ಎಂಎಲ್ಸಿ ಸಿ.ಟಿ. ರವಿ ಹಾಗೂ ಭೋಜೇಗೌಡ, ಜಿಲ್ಲಾಧಿಕಾರಿ, ಎಸ್ಪಿ ಸೇರಿದಂತೆ ನಗರಸಭೆಯ ಅಧಿಕಾರಿಗಳು ಬಾಗಿನವನ್ನು ಸಮರ್ಪಿಸಿದರು. ಪಟ್ಟಂತ ಎದ್ದ ಬೇಡ್ರಣ ಬಿಡಿ 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 ಒಬ್ಬೊಬ್ಬರೇ ಬಿಡಿ ಒಬ್ಬೊಬ್ಬರೇ ಬಿಡಿ ಕೂತ್ಕೊಳ್ಳಿ ಸಾಕು ನೀನು ಅಷ್ಟು ಬೇಡ ಈಗ ಕೂತ್ಕೊಂಡು ಒಳಗೆ ಬಿಡಿ ಏಯ್ ಮೊಬೈಲ್ ಇವನೇ ತುಂಬಿ ಹುಡುಕಿ ಬರಲಿ